ನಮ್ಮ ಸಮಾಜ ಸರಿಯಾಗಬೇಕು, ಧರ್ಮ ಸದೃಢವಾಗಬೇಕು ಎಂದು ಕನಸು ಕಂಡವರು ನೇತಾಜಿ ಮತ್ತು ವಿವೇಕಾನಂದರು. ದೇಶ, ದೇವರು ಮತ್ತು ಧರ್ಮ ಉಳಿಯಬೇಕೆಂದು ಅವರು ಅಂದು ಮಾಡಿದ ಪಾಠ ಇಂದಿನ ಮಕ್ಕಳಿಗೆ ಸಿಕ್ಕಿದರೆ ಆಗ ಅವರು ಈ ದೇಶದ ಆ ಇಬ್ಬರು ಮಹಾಪುರುಷರಂತೆ ಆಗಲು ಸಾಧ್ಯವಿದೆ ಎಂದು ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಹೇಳಿದರು. ಅವರು ಹಿಂದೂ ಜಾಗರಣ ವೇದಿಕೆ ಮೂಡುಬಿದ್ರೆ ತಾಲೂಕು, ಮಂಗಳೂರು ಗ್ರಾಮಾಂತರ ಜಿಲ್ಲೆ ಇದರ ಆಶ್ರಯದಲ್ಲಿ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ಜಯಂತಿಯ ಪ್ರಯುಕ್ತ ನೆಲ್ಲಿಕಾರಿನಲ್ಲಿ ನಡೆದ ಶೋಭಾಯಾತ್ರೆ ಮತ್ತು ಯುವ ಸಮಾವೇಶವನ್ನು ಉದ್ಘಾಟಿಸಿ ದಿಕ್ಸೂಚಿ ಭಾಷಣ ಮಾಡಿದರು. ಹಜ್ ಯಾತ್ರೆಗೆ ಕೇಂದ್ರದ ಸಂಕಟನ ಮಾರ್ಕಾನ ಕೇಂದ್ರ ನಡುಗಡ ದೇಶ ದಾದಾಪುರ ಅವೇನು ಪಾತಿರ್ನ ಬಿಡ್ದು ಎಂಕಲ ನಂಬಿಕೆ, ಎಂಕಲ ವಿಶ್ವಾಸ, ಎಂಕಲ ಶ್ರದ್ಧೆ ಅವೇನು ಪ್ರಶ್ನೆ ಬಂದ್ಬೋಡ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪನ್ನ ಒಂದು ಪಾತಿರನ್ ಮಂಡೇರತ ನಿಕಲ ನೆತ್ತಿಯರ್ ಕೊಡ್ಲೆ ಅನ್ ಸ್ವಾತಂತ್ರ್ಯ ಕೊರಪೇನ್ ಆ ಮಹನೀಯ ಮಲ್ಟನ ಸಾಧನೆದಾದ ಇನಿ ರಾಜ್ಯ ಆಯೋಗ ಸರ್ಕಾರ ತೆರಿಗೆಗೇನೊಂದು ಎಂಗ್ಳಿಗೆ ಮಿತ್ತಿರದು ತೆರಿಗೆ ಬರೋದಿದ್ದೀನಿ ದಾಯದಿಂದ ಗೊತ್ತಪ್ಪು ನಿಕ್ಲಿಗೆ ಕರೆಂಟಿದ ವ್ಯವಸ್ಥೆയുടെ ಬಾರಿ ಶೋಕ್ ಹೋಗಿತ್ತು. ನನ್ನ ಒಂದೇ ದಿನಟ್ಟು ಲೋಡ್ ಶೆಡ್ಡಿಂಗ್ ಶುರುವಾನ ಗೊತ್ತಾಪು ನಂಗೆ 3 ಫೇಸ್ ಕರೆಂಟ್ ದಿಗಿಜಿಡ ತೋಟಕ್ಕೆ ನೀರಿಜ್ಜಿ ಕೃಷಿ ಅನುಕೂಲಕ್ಕೆ ಇಜ್ಜಿ ಈ ಸ್ಥಿತಿ ಇತ್ತೆ ಒಂಚೂರು ಆರಾಮ ಉಂಡದ ಅನ್ನ ಪಂಡ ಬರ್ಸಮಾತ ಬತ್ತದ ಜಲಾಶಯ ಎಲ್ಲ ತುಂಬುತ್ತುಂಡು. ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ನರಸಿಂಹ ಮಾಣಿ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಪುಷ್ಪರಾಜ್ ಕಮ್ಮಜೆ, ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ದರೆಗುಡ್ಡೆ, ತಾಲೂಕು ಸಂಯೋಜಕ ಹರಿಶ್ಚಂದ್ರ ಕೆಸಿ, ತಾಲೂಕು ಸಹ ಸಂಯೋಜಕರಾದ ಶರತ್ ಮಿಜಾರು, ಸಂತೋಷ್ ಕುಮಾರ್ ಜೈನ್, ಸಂದೀಪ್ ಹೆಗ್ಡೆ, ಸಂದೀಪ್ ಸುವರ್ಣ, ಸುಂದರ ಪೂಜಾರಿ, ಗಣೇಶ್, ಧರಣೇಂದ್ರ ಜೈನ್, ಸುಚೇತನ್ ಜೈನ್, ಮಂಜುನಾಥ್ ಬೆಳುವಾಯಿ, ಮೂಡುಬಿದ್ರೆ ದರೆಗುಡ್ಡೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು, ನೆಲ್ಲಿಕಾರು ಪಂಚಾಯತ್ನ ಅಧ್ಯಕ್ಷ ಉದಯ ಪೂಜಾರಿ, ಪಂಚಾಯತ್ ಸದಸ್ಯರುಗಳು, ನೆಲ್ಲಿಕಾರ್ ಸಹಕಾರಿ ಸಂಘದ ನಿರ್ದೇಶಕ ಅಶ್ವಥ್ ಪಣಪಿಲ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಹ ಸಂಯೋಜಕ ಸಮಿತ್ ರಾಜ್ ದರೆಗುಡ್ಡೆ ಸ್ವಾಗತಿಸಿದ್ರು. ಗಣೇಶ್ ಅಳಿಯೂರು ನಿರೂಪಿಸಿದ್ರು. ಸಂದೀಪ್ ಸುವರ್ಣ ಕೆಲ್ಲಪುತ್ತಿಗೆ ಧನ್ಯವಾದವಿದ್ರು. ಸಭಾ ಕಾರ್ಯಕ್ರಮದ ಮುಂಚಿತವಾಗಿ ನೆಲ್ಲಿಕಾರು ಜಂಕ್ಷನ್ನಿಂದ ಗಣಪತಿ ಕಟ್ಟೆಯವರೆಗೆ ಕುಣಿತ ಭಜನೆಯೊಂದಿಗೆ ವೈಭವದ ಮೆರವಣಿಗೆಯು ನಡೆಯಿತು. ಪ್ರೇಮಶ್ರೀ, ವಿ4 ನ್ಯೂಸ್ ಮೂಡುಬಿದ್ರೆ.